ಅಳಿಯೂರು ಉಮಲತ್ತಡೆ ಶ್ರೀ ಧರ್ಮಗುರು ಶ್ರೀ ಕುಕ್ಕಿನಂತಾಯ ಶ್ರೀ ಕೊಡಮಣಿತಾಯ ಶ್ರೀ ಬ್ರಹ್ಮ ಬೈದರ್ಗಳ ಗರಡಿಯನ್ನ 1.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪುನರ್ ನವೀಕರಿಸಲಾಗಿದ್ದು, ಶ್ರೀ ಧರ್ಮರಸು ಕಲ್ಲೇರಿ ಶ್ರೀ ಕುಕ್ಕಿನಂತಾಯ ಶ್ರೀ ಕೊಡಮಣಿತಾಯ ಶ್ರೀ ಬ್ರಹ್ಮ ಬೈದರ್ಗಳ ಮಾಯಂದಾಲ ದೇವಿಯ ಪುನರ್ ಪ್ರತಿಷ್ಠೆ ಬ್ರಹ್ಮಕಲಶೋತ್ಸವ ಮತ್ತು ನೇಮೋತ್ಸವವು ಡಿಸೆಂಬರ್ 21 ರಿಂದ 25ರವರೆಗೆ ನಡೆಯಲಿದೆ. ಕ್ಷೇತ್ರದ ಆಡಳಿತ ಸಮಿತಿ ಅಧ್ಯಕ್ಷ ಪ್ರವೀಣ್ ಭಟ್ಕಾನಂಗಿ ಅವರು ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ವಿವರವನ್ನ ನೀಡಿದರು. ಈ ಕ್ಷೇತ್ರದ ಜೀರ್ಣೋದ್ಧಾರಕ್ಕೆ ರಾಜ್ಯ ಸರ್ಕಾರವು 50 ಲಕ್ಷ ರೂಪಾಯಿ ಅನುದಾನವನ್ನ ನೀಡಿದ್ದು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಆರ್ಥಿಕ ನೆರವನ್ನ ನೀಡಿದೆ. ಪಣಪಿಲ ಅರಮನೆಯ ನೇತೃತ್ವದಲ್ಲಿ ಕೊನ್ನಾರ ಸೀಮೆಗೆ ಸಂಬಂಧಪಟ್ಟ ಗುತ್ತುಬರ್ಕಿಗಳು ಹಾಗೂ ಭಕ್ತರ ಸಹಕಾರದಿಂದ ಜೀರ್ಣೋದ್ಧಾರ ಕಾರ್ಯ ಕೈಗೊಂಡಿದ್ದು ಅಂತಿಮ ಹಂತದಲ್ಲಿದೆ. ಡಿಸೆಂಬರ್ 20ರಂದು ಸೋಮವಾರ ಸಂಜೆ 3ರಿಂದ ಕಲ್ಲೇರಿ ಕುಕ್ಕಿನಂತಾಯ ಸನ್ನಿಧಿಯಿಂದ ಶ್ರೀ ಕ್ಷೇತ್ರಕ್ಕೆ ಹೊರೆ ಕಾಣಿಕೆ ಮೆರವಣಿಗೆಯು ನಡೆಯಲಿದೆ. ಡಿಸೆಂಬರ್ 24ರಂದು ಧರ್ಮರಸು ದೈವ ಕೊಡಮಣಿತಾಯ ದೈವದ ನೇಮೋತ್ಸವ, 25ರಂದು ಬೆಳಿಗ್ಗೆ 25ನೇ ವರ್ಷದ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ, ಮಹಾ ಅನ್ನ ಸಂತರ್ಪಣೆ, ರಾತ್ರಿ ಬ್ರಹ್ಮ ಬೈದರ್ಗಳ ದೈವಗಳ ನೇಮೋತ್ಸವ, ರಾತ್ರಿ 7ರಿಂದ ಧಾರ್ಮಿಕ ಸಭೆ ನಡೆಯಲಿದೆ. ವಿನಯ್ ಗುರೂಜಿ ಆಶೀರ್ವಚನವನ್ನ ನೀಡಲಿದ್ದು, ಶಾಸಕ ಉಮಾನಾಥ್ ಕೋಟ್ಯನವರು ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದು ಹೇಳಿದರು. 20ನೇ ತಾರೀಕು 3 ಗಂಟೆಯಿಂದ ಎಲ್ಲ ಗುತ್ತುಬರಿಕೆಯರ ಸಹಭಾಗಿತ್ವದಲ್ಲಿ ಕಲ್ಲೇರಿ ಕುಕ್ಕಿನಂತಾಯನ ಸನ್ನಿಧಾನದಿಂದ, ಅಂದರೆ ನಮ್ಮ ಊರಿಗೆ ಗ್ರಾಮದೈವ ಕಲ್ಲೇರಿ ಕುಕ್ಕಿನಂತಾಯ ಬ್ರಹ್ಮಕಲಶಾಭಿಷೇಕವು ನಡೆಯಲಿದೆ. ಬ್ರಹ್ಮಕಲಶಾಭಿಷೇಕ ನಡೆದು ಮಧ್ಯಾಹ್ನದಲ್ಲಿ ನಮಗೆ ಕುಕ್ಕಿನಂತಾಯನ ಆ ಒಂದು ದರ್ಶನ ಸೇವೆ ಉಂಟು. ಆ ದೈವದ ಅಭಯ ವಾಕ್ಯವನ್ನು ಪಡ್ಕೊಂಡು ಅದೇ ದಿನ ರಾತ್ರಿ ಗಂಟೆ 8ರಿಂದ ಕುಕ್ಕಿನಂತಾಯನ ನೇಮೋತ್ಸವ, ಕಾಲಾದಿಯ ನೇಮೋತ್ಸವವು ನಡೆಯಲಿದೆ. 23ನೇ ತಾರೀಕಿನಂದು ನಾವು ಇಲ್ಲಿ ಉಮಲತ್ತಡೆ ಬ್ರಹ್ಮಬೈದರ್ಗಳ ಗರಡಿಯಲ್ಲಿ ಬೆಳಿಗ್ಗೆ ಗಣಹೋಮ, ಆನಂತರ ಸತ್ಸಂಬಂಧಪಟ್ಟಂತಹ ಎಲ್ಲ ಧಾರ್ಮಿಕ ವಿಧಿವಿಧಾನಗಳು ನಡೆಯಲಿದ್ದು, ರಾತ್ರಿ ಹೊತ್ತಿನಲ್ಲಿ ವಾಸ್ತುಹೋಮ, ವಾಸ್ತುಪೂಜೆ, ವಾಸ್ತುಬಲಿ, ಸುದರ್ಶನ ಹೋಮ, ಆನಂತರ ದುರ್ಗಾ ನಮಸ್ಕಾರ ಪೂಜೆ, ಕಲಶಾದಿವಾಸ, ಬಿಂಬಾದಿವಾಸ, ಮಂಚಾದಿವಾಸ ಎಲ್ಲ ಕಾರ್ಯಕ್ರಮಗಳು ನಡೆಯಲಿದೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಮಜಲೋಡಿ ಗುತ್ತು ಪ್ರಮೋದ್ ದಾರಿಗ, ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷ ಪದ್ಮನಾಭ್ ಕೋಟ್ಯಾನ್, ಅಶ್ವಥ್ ಪಣಪಿಲ ಮತ್ತಿತರರು ಉಪಸ್ಥಿತರಿದ್ದರು. 70 ದಶಕಗಳ ಸಾರ್ಥಕ ಸೇವೆಗೈದ ಅತ್ಯುತ್ತಮ ಗುಣಮಟ್ಟ ಮಿತದರದ ವಿಶ್ವಾಸನೀಯ ಜವಳಿ ಮಳಿಗೆ ನೂತನ್ ಕ್ಲೋತ್ ಸೆಂಟರ್ ಮಡಂತ್ಯಾರು. ಆಧುನಿಕ ಶೈಲಿಯ ಮದುವೆ ಸೀರೆಗಳು, ಅಂದದ ಮಗುವಿಗೆ ಸುಂದರವಾದ ಸೀತ ಉಡುಪುಗಳು, ನಿತ್ಯೋಪಯೋಗಿ ಹಾಗೂ ಧಾರ್ಮಿಕ ಆಚರಣೆಗೆ ಅವಶ್ಯ ಸಾಂಪ್ರದಾಯಿಕ ಬಟ್ಟೆ ಬರೆಗಳು, ಬೆಡ್ಶೀಟ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್, ಬ್ಲೌಸ್ ಮೆಟೀರಿಯಲ್ಸ್, ಪ್ರತಿಷ್ಠಿತ ಕಂಪನಿಗಳ ಸೂಟಿಂಗ್ ಮತ್ತು ಶರ್ಟಿಂಗ್, ಶೆರ್ವಾನಿ, ಕುರ್ತಾ, ಬ್ಲೇಸರ್ಸ್, ಇಂಡೋ ವೆಸ್ಟರ್ನ್ ಪಾರ್ಟಿ ವೇರ್ ಡ್ರೆಸ್ಗಳು ಹಾಗೂ ಸೂಟ್ ಕೇಸ್, ಕೊಡೆ, ಪೇಟ, ಕರ್ಟನ್ ಮೆಟೀರಿಯಲ್ಸ್ ಎಲ್ಲವೂ ಒಂದೇ ಸೂರಿನಡಿಯಲ್ಲಿ 25,000 ಚದರ ಅಡಿ ವಿಸ್ತೀರ್ಣದ 3 ಅಂತಸ್ತಿನ ವಿಶಾಲವಾದ ಸಂಪೂರ್ಣ ಕುಟುಂಬದ ವಸ್ತ್ರ ಮಳಿಗೆ. ಇಂದೇ ಭೇಟಿ ಕೊಡಿ. ನೂತನ್ ಕ್ಲೋತ್ ಸೆಂಟರ್ ಮಡಂತ್ಯಾರು. ನಮ್ಮ ಮಳಿಗೆ ಆದಿತ್ಯವಾರವೂ ತೆರೆದಿರುತ್ತದೆ.